ಉಸುಕು ತಪಾಸಣೆ ವೇಳೆ ಅಧಿಕಾರಿಯ ವಾಹನ ಹಿಂಬಾಲಿಸಿದ ಘಟನೆ. ಹೊನ್ನಾವರ ತಾಲೂಕಿನಲ್ಲಿ ಅಕ್ರಮ ಉಸುಕು ಸಾಗಾಟ ನಡೆಯುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ತಪಾಸಣೆಗೆ ತೆರಳಿದ್ದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಆಶಾ ಅವರ ವಾಹನವನ್ನು ಕೆಲವರು ಹಿಂಬಾಲಿಸಿದ ಘಟನೆ ನಡೆದಿದೆ. ತಪಾಸಣೆಗೆ ತೆರಳುತ್ತಿದ್ದ ವೇಳೆ ಅನುಮಾನಾಸ್ಪದ ಕಾರೊಂದು ಉಪನಿರ್ದೇಶಕಿ ಆಶಾ ಅವರ ಸರ್ಕಾರಿ ವಾಹನವನ್ನು ಕೆಲವು ಅಂತರದವರೆಗೆ ಹಿಂಬಾಲಿಸಿದೆ. ಇದರಿಂದ ಆತಂಕಗೊಂಡ ಅಧಿಕಾರಿಗಳು ವಾಹನ ನಿಲ್ಲಿಸಿ ಅವರನ್ನು ಹಿಂಬಾಲಿಸಿದ ವ್ಯಕ್ತಿಗಳನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ, ಅಧಿಕಾರಿಗಳ ಸುರಕ್ಷತೆಗೆ ಭೀತಿ ಉಂಟು ಮಾಡುತ್ತದೆ ಎಂದು ಆಶಾ ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಹಿಂದೆ ಮರಳು ತಪಾಸಣೆ ನಡೆಸಿದ ಅಧಿಕಾರಿಗಳ ವಾಹನಗಳನ್ನು ಹಿಂಬಾಲಿಸಿರುವ ಘಟನೆಗಳು ನಡೆದಿರುವುದು ಗಮನಾರ್ಹ. ಅಧಿಕಾರಿಗಳ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಮತ್ತೆ ಮೇಲೇಳಲಿವೆ. ಘಟನೆ ಕುರಿತು ಉಪನಿರ್ದೇಶಕಿ ಆಶಾ ಅವರು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಏನ್ ಮಾಡೋದು ಅಂದ್ರೆ ಅರ್ಥ ಏನಿದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಇದು ಗೌರ್ಮೆಂಟ್ ಅಫಿಷಿಯಲ್ ವೆಹಿಕಲ್ ನ ಮಾಡ್ತಿರಲ್ಲ ನೀವು, ಏನಕ್ಕೆ ಮಾಡ್ತೀರಾ ಹಂಗೆ? ಮಾತಾಡಿದ್ರೆ ಸರಿ ಆಗುದಿಲ್ಲ. ಯಾಕೆ ಮಾತಾಡಿದ್ರೆ ಸರಿ ಆಗುದಿಲ್ಲ? ತಪ್ಪೇ ಮಾಡ್ತಿರಲ್ಲ ನೀವು, ಯಾಕೆ ಮಾಡ್ತಿದ್ದೀರಾ ನೀವು ಇದನ್ನ? ಎಂತ ಹೇಳ್ಬೇಕು ಮೇಡಮ್, ನಾವು ಎಷ್ಟೋ ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದು, ಮಾಡ್ಕೊಂಡು ಹೋಗುದು, ಎಲ್ಲ ಪರಿಸ್ಥಿತಿ ಹಂಗದೆ, ಪರಿಸ್ಥಿತಿನೇ ಹಂಗಿದೆ. ಈಗ ಎಲ್ಲರಿಗೂ ಗೊತ್ತಿದೆ, ನಮ್ಗೆ ಯಾವ್ದು ಗೊತ್ತಿಲ್ಲ ಅಂತಿಲ್ಲ. ಎಂತ ಎಲ್ಲರನ್ನೂ ಕೇಳಿ, ಯಾಕೆ ಈ ತರ ಕೆಲಸ ಎಲ್ಲ ಮಾಡ್ಬೇಕು? ಯಾಕೆ ಈ ತರ ಎಲ್ಲ ಕೆಲಸ ಮಾಡಿ ನಮಗೆ ಯಾಕೆ ತೊಂದರೆ ಕೊಡ್ಬೇಕು ನೀವು? ಅವಾಗಿಂದ ನೋಡ್ತಾನೆ ಇದೀವಿ ನಾವು. ಇಲ್ಲ ಮೇಡಮ್, ನಿಮ್ಗೆ ನಾವು ಯಾವ್ದು ತೊಂದರೆ ಮಾಡುದಿಲ್ಲ, ನಿಮ್ಗೆ ಯಾವ ತೊಂದರೆನೂ ಮಾಡುದಿಲ್ಲ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ, ಬೇಕಾದ್ರೆ ನಾವು ನಿಮ್ಗೆ ತೊಂದರೆ ಮಾಡುದಿಲ್ಲ. ನಾವು ನಮ್ಮನ್ನು ಕೂಡ ನಾವು ಸಣ್ಣ ಪುಟ್ಟ ರಕ್ಷಣೆ ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಏನ್ ರಕ್ಷಣೆ ಇದು? ಇದನ್ನ ರಕ್ಷಣೆ ಅಂತ ಹೇಳ್ತಾರಾ? ಯಾರು ರಕ್ಷಣೆ ಅಲ್ಲ. ಮಾತಾಡಿದ್ರೆ ವಾದ ಆಗುತ್ತೆ. ಕೈ ಮುಗಿತೇನೆ ನೋಡಿ, ಕೈ ಮುಗಿತೇನೆ ಮೇಡಮ್. ನಾವು ಮಾತಾಡಿದ್ರೆ ವಾದ ಆಗ್ತದೆ. ಇಲ್ಲಿಗೆ ಲಾಸ್ಟ್ ಮಾಡಿ ನಮ್ಮನ್ನ ಮಾತಾಡಿದ್ರೆ ವಾದ ಆಗ್ತದೆ. ಎಲ್ಲ ಬೇರೆ ಬೇರೆ ನಮ್ಮನೆ. ವೃಕ್ಷ ಮಾತೆ ಎಂದೇ ಪ್ರಸಿದ್ಧರಾದ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ. ಕಾರವಾರ ವೃಕ್ಷ ಮಾತೆ ಎಂದೇ ಪ್ರಸಿದ್ಧರಾದ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ವಯೋಸಹಜ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಅವರ ಅಗಲಿಕೆ ಇಡೀ ರಾಜ್ಯಕ್ಕೆ ನೋವುಂಟು ಮಾಡಿದೆ ಎಂದು ಬಿಜೆಪಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕರವರು ಸಂತಾಪ ಸೂಚಿಸಿದ್ದಾರೆ. ಮರಗಳನ್ನು ಮಕ್ಕಳಂತೆ ಸಾಕಿ ಸಲುಗಿದ್ದ ಸಾಲುಮರದ ತಿಮ್ಮಕ್ಕ ಇಂದು ಈ ಪ್ರಕೃತಿಯಲ್ಲೇ ಲೀನರಾದರೂ ಅವರು ಹಾಕಿಕೊಟ್ಟ ಪರಿಸರಪರ ಕಾಳಜಿ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. 114 ವರ್ಷಗಳ ತುಂಬು ಜೀವನ ನಡೆಸಿದ ಅವರು ಒಂದು ಮಹಾವೃಕ್ಷದಂತೆ. ಮಹಾವೃಕ್ಷ ಹೇಗೆ ನೂರಾರು ಜೀವಿಗಳಿಗೆ ಆಶ್ರಯ ತಾಣವಾಗಿ ದಣಿದು ಬಂದವರಿಗೆ ಆಯಾಸವನ್ನು ನೀಗಿಸುವ, ತಂಪನ್ನೆರೆದು ಮನಸ್ಸಿಗೆ ಹಿತ ನೀಡುತ್ತದೆಯೋ ಹಾಗೆಯೇ ಸಾಲುಮರದ ತಿಮ್ಮಕ್ಕ ಒಂದು ಮಹಾವೃಕ್ಷದಂತೆ ಜೀವನ ಸವಿಸಿದರು. 1911 ಜೂನ್ 30ರಂದು ಜನಿಸಿದ ಅವರು ಮದುವೆಯಾಗಿದ್ದರೂ ಮಕ್ಕಳಾಗಿರಲಿಲ್ಲ. ಹೀಗಾಗಿ ಮಕ್ಕಳಿಲ್ಲದ ದುಃಖ ಮರೆಯಲು ರಸ್ತೆ ಬದಿ ಗಿಡಗಳನ್ನು ನೆಟ್ಟು ಬೆಳೆಸುವ ಮೂಲಕ ಮಕ್ಕಳಿಲ್ಲದ ಕೊರಗನ್ನು ಮರೆಯುತ್ತಿದ್ದರು. ಅನಕ್ಷರಸ್ಥೆಯಾಗಿದ್ದರೂ ಸಮಾಜದ ಮುಂದಿನ ಪೀಳಿಗೆ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದ ತಿಮ್ಮಕ್ಕ ಸಾಧನೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಅರಸಿ ಬಂದಿದ್ದವು. ಅವರ ಸಾಧನೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಅವರ ಸಾಧನೆ ಮತ್ತು ಆದರ್ಶ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಚಿಲುಮೆಯಾಗಲಿ ಎಂದು ರೂಪಾಲಿ ನಾಯ್ಕರವರು ಆಶಿಸಿದರು.
87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.